ಸಂವಿಧಾನ ದಿನದ ಅಂಗವಾಗಿ ಸಂವಿಧಾನ ಪೀಠಿಕೆಯನ್ನು ತುಳುವಿನಲ್ಲಿ ಓದುವ ಕಾರ್ಯಕ್ರಮ ಮಂಗಳೂರಿನಲ್ಲಿ ಈ ದಿನ ಹಲವೆಡೆ ನಡೆಯಿತು. ಸಂವಿಧಾನ ಪೀಠಿಕೆಯನ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ತುಳು ಭಾಷೆಗೆ ಅನುವಾದಿಸಿ ಫಲಕದ ರೂಪದಲ್ಲಿ ಬಿಡುಗಡೆ ಮಾಡಿತ್ತು. ಮಂಗಳೂರಿನ ತುಳು ಭವನ, ಮಂಗಳೂರು ರಥಬೀದಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮಂಗಳೂರು ಬಲ್ಮಠ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ತುಳು ಪರಿಷತ್ ಮಂಗಳೂರು ಘಟಕ, ಹಂಪನಕಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜು, ಮುಲ್ಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೇರಿದಂತೆ ಹಲವೆಡೆ ತುಳು ಭಾಷೆಯಲ್ಲಿ ಸಂವಿಧಾನ ಪೀಠಿಕೆಯನ್ನ ಓದುವ ಅಭಿಯಾನ ನಡೆಯಿತು. ಭಾರತದ ಜನಕುಲಾಯನ ಎಂಕುಲು ಭಾರತನು ಸಾರ್ವಭೌಮ ಸಮಾಜವಾದಿ ಧರ್ಮಭೇದ ಮಲ್ಪಂದಿನ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದ ಮಲ್ಪರೆಗಾದ ಭಾರತದ ಮಾತಾ ಜನಮಾನಿಲೆಗೆ ಸಾಮಾಜಿಕ ಆರ್ಥಿಕ ಒಕ್ಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಒಕ್ಕ ಆರಾಧನೆ ಮಲ್ಪುನ ಸ್ವಾತಂತ್ರ್ಯ ಭಾರತದ ಜನಕುಲಾಯನ ಎಂಕುಲು ಭಾರತನು ಸಾರ್ವಭೌಮ ಸಮಾಜವಾದಿ ಧರ್ಮಭೇದ ಮಲ್ಪಂದಿನ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದ ಮಲ್ಪರೆಗಾದ ಭಾರತದ ಮಾತ ಜನಮಾನಿಲೆಗೆ ಸಾಮಾಜಿಕ ಆರ್ಥಿಕ ಲೋಕ ರಾಜಕೀಯ ನ್ಯಾಯ ವಿಚಾರ ನಮ್ಮ ಮಾತೆಲ್ಲ ಒಪ್ಪು ಹುಟ್ಟಿನದು ಪಂಪಿ ಮನಸ್ಸುಳು ಉಪ್ಪುವ ಪಟ್ಟದು ಗಟ್ಟಿ ಸಂಕಲ್ಪ ಮತ್ತೊಂದು ನಮ್ಮ ಸಂವಿಧಾನ ಸಭೆಯ 1949ನೇ ನವೆಂಬರ್ ತಿಂಗಳ 24ನೇ ದಿನಕ್ಕಾಗಿ ಈ ಸಂವಿಧಾನನು ನಂತ ನಮನೆ ಅಪ್ಪಣೆ ಮಲ್ತೊಂದು ಒತ್ತೊಂದು ಶಾಸನ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream.